ಎನ್ನುವುದನ್ನು ಎಚ್ಚರಿಸುತ್ತಾ ಇದ್ದೀರಿ. ಸೂಕ್ತವಾಗಿದ್ದ ನನ್ನ ಅಂತಃಸತ್ವ ಮತ್ತೊಮ್ಮೆ ಬಹಿರ್ಮುಖಗೊಳಿಸುವ ಹಾಗೆ ನನ್ನನ್ನು ಬ್ರಹ್ಮನ ಮಗನಾಗಿ ಎಚ್ಚರಿಸ್ತಾ ಇದ್ದೀರಿ. ತಾನುವಿರುವುದು ರಾಮಸೇನೆಗಾಗಿ, ತಾನುವಿರುವುದು ದುಷ್ಟ ದಂಡನೆಗಾಗಿ. ಹಾಗಾದ ಕಾರಣ ಯೋಚನೆ ಮಾಡಬೇಡಿ. ಮುಂದೆ ಕಾಣುತ್ತಾ ಇರುವಂತಹ ಗಾಂಭೀರ್ಯದಿಂದ ಮೆರೆಯುತ್ತಾ ಇದ್ದಾನೆ. ರಾಘವ ನರಸಿಯನ್ನು ರಾವಣ ಕೊಂಡು ಹೋದದ್ದೇ ಹೌದು ಅಂತಾದರೆ ಹುಡುಕುವುದಕ್ಕೆ ನಾನು ಬದ್ಧ. ಅದಕ್ಕೆ ಬೇಕಾಗಿ ನಾನು ಶಿಕ್ಷೆ ಕೊಡಬೇಕಾದದ್ದು ನೆಲದಿಂದಲ್ಲ, ನೆಲದ ನೆಲೆಯಿಂದ ಏರಿದ ಈ ಮಹೇಂದ್ರಾಚಲ ಅದರ ತುದಿಯನ್ನು ಗಣಪ ಗೌರಿ ಮುಖ ಶಾರದೆ ಗಣಪ ಗೌರಿ ಮುಖ ಸುರರ ಪುಟ ನೆಗೆದು ಹಾರಿದ ಮೂರ್ಲೋಕ ತಲ್ಲ ನಿಸ ಯಾವುದೇ ಒಂದು ಕಾರ್ಯಕ್ಕೆ ಹೊರಡುವಲ್ಲಿ ನಮಗೆ ಬೇಕಾದದ್ದು ಭಗವದ ಅನುಗ್ರಹ. ಮೂರು ಮೂರ್ತಿಗಳನ್ನು ಮನಸ್ಸಾತ್ಮರಿಸಿದ್ದೇನೆ, ತ್ರೈ ಶಕ್ತಿಗಳನ್ನು ನಾನು ನೆನೆಸಿಕೊಂಡಿದ್ದೇನೆ. ಗಣಪ, ಸ್ಕಂದ, ಮಾತ್ರವಲ್ಲ ಸರ್ವ ಶಿವಗಣಗಳಿಗಾಗಿದ್ದೇನೆ. ಅಷ್ಟ ದಿಕ್ಪತಿಗಳಿಗೆ ನಮಿಸಿದ್ದೇನೆ. ಸಮಸ್ತ ಶಕ್ತಿಗಳಿಗೆ ನಮಿಸಿ ಹಿರಿಯವಾದ ನಿಮಗೆ ಪದಾಭಿವಂದನ ಮಾಡಿ ಶ್ರೀರಾಮನ ಅಮೃತವನ್ನೇ ಸ್ಮರಿಸುತ್ತಾ ಅವನ ಅನುಗ್ರಹಕ್ಕಾಗಿ ಮುಂದಾಗಿದ್ದೇನೆ. ಆದರೆ ಇದು ಬಹು ದೀರ್ಘ ದೇಹ, ಹೀಗೆ ಹಾರುವುದಲ್ಲ. ನಮ್ಮ ದೇಹವನ್ನೇ ಸೂಕ್ಷ್ಮಗೊಳಿಸಬೇಕಾದ ಅನಿವಾರ್ಯತೆ ಉಂಟು. ಹಾಗಾಗಿ ಜ್ಞಾನ, ಉದಾನ, ಸಮಾನ, ಪ್ರಾಣ, ಅಪಾನ ಎನ್ನುವಂತಹ ಈ ಪಂಚವಾಯುಗಳನ್ನು ಅಂಚೆಯಿರಿಸಿಕೊಂಡು ಸ್ಥೂಲ ಕಾಯವನ್ನು ಇದು ಪುಟ್ಟಲ್ಲಿ ಶಕ್ತಿಯಲ್ಲಿ ಕೇಂದ್ರೀಕರಿಸಿ ಮಣಿಪುರದಲ್ಲಿ ಲೀನಗೊಳಿಸಿ ಸೂಕ್ಷ್ಮವಾಗಿಸಿದ್ದೇನೆ. ನಾವು ಒಂದೇ ನೆಗೆತಕ್ಕೆ ಹಾರಬೇಕು. ಅದಕ್ಕೆ ಬೇಕಾಗಿ ಈ ಮಹೇಂದ್ರಾಚಲದ ತುದಿಗೆ ಬಂದು ಸೇರಿದ್ದು ತೃಣಬಿಂದು ಮುನಿಪನಾಶ್ರಮ. ಎಲ್ಲಿ ನೋಡಿದರಲ್ಲಿ ತುಂಬಿ ತುಳುಕುವ ಸಲಿಲ, ಈ ಪ್ರವಾಹ ಎಲ್ಲಿಂದ ಎಂಬ ಹಾಗೆ ಹುಡುಕ್ತಾ ಹೋದ್ರೆ ಕೂತ ಮುನಿ ಹೇಳುವುದಿಲ್ಲ. ಹಾಗಾಗಿ ಅವರನ್ನು ಮಾತಾಡಿಸಿದೆ. ಎಲ್ಲಿದೆ ಲಂಕಾಪಟ್ಟಣ? ನಾನು ಗ್ರಹಿಸಿದ್ದು ಇದು ಯಾರೋ ವೇಷ ಮಾಡಿ ಕೂತದ್ದು. ಆಗ ಗೊತ್ತಾಯಿತು ತೃಣಬಿಂದು ಮುನಿಪ ಅಂತ. ಅವರು ಹೇಳಿದ್ರು ನೀನು ಹಾರಿದ್ದು ಹೆಚ್ಚಾಯಿತು ಅಂತ. ಎಷ್ಟು ಅಂತ ಕೇಳಿದ್ರೆ 800. ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ಮಾರುತಿ 800, ಮಾರುತಿ 800. ಬೇಕಾ? ಮಾರುತಿ 800 ಯೋಜನೆ ಹಾರಿದ್ದಾನೆ. ಹಾಗಾದ ಕಾರಣ ನಿನಗೆ ಲಂಕಾಪುರ ಸಿಗಬೇಕು ಅಂತಿದ್ರೆ ನೀನು ಇನ್ನು ಮುಂದಕ್ಕೆ ಲೆಕ್ಕದಲ್ಲಿ ಹಾರಬೇಕು. ಹಾಗಾಗಿ ಇಲ್ಲಿಂದ ನೀನು ಪುನಃ 700 ಯೋಜನೆ ಹಾರು.
ಫಲ ಸಿಗುತ್ತದೆ ಎಂಬ ಹಾಗೆ. ಹಾಗಾದ ಕಾರಣ ಇನ್ನು ತಡವಲ್ಲ, ಲೆಕ್ಕ ಇಟ್ಟೆ ಲಕ್ಷ ಲಂಕಾ ಪಟ್ಟಣಕ್ಕೆ. ಅಂತೂ ಬಂದಿದ್ದೇನೆ. ಲಂಕಾಪಟ್ಟಣ ಇದು. ಮುಂದೆ ರಾಜದ್ವಾರ ಕಾಣ್ತಾ ಬಿಟ್ಟು ಅದರ ಒಳ ಪ್ರವೇಶ ಮಾಡ್ತೇವೆ. ಎಂತದ್ದು ಸ್ವಾಮಿ ಇದು? ನಾನು ಗ್ರಹಿಸಿದ್ದು ಈ ಸಲ ನಿಲ್ಲದ ಮಲ್ಲೆ, ಆದ್ದರಿಂದ ಪ್ರವಾಹದಿಂದಾಗಿ ಹೀಗೆ ಹರಿಯುವ ನೀರಿನ ಶಬ್ದ ಕೇಳುವುದುಂಟ. ಅಬ್ಬಾ ನೋಡಿ, ನಾಗಸ್ವರ ವಾದನಕ್ಕೆ ಒಂದು ಶ್ರುತಿ ಪೆಟ್ಟಿಗೆ ಉಂಟು. ಅದು ಯಾವಾಗಲೂ ಗುರು ಅಂತ ಹೇಳುವುದು. ಇದು ಯಾವ ಗುರು ಅಂತ ನೋಡಿದ್ರೆ, ಒಬ್ಬಳು ಬಿದ್ದಿದ್ದಾಳೆ. ಯಾರೋ ರಾಕ್ಷಸ ಇರಬೇಕು. ಬೆಟ್ಟದ ಉಪಾದಿಯಲ್ಲಿ ಅಡ್ಡ ಬಿದ್ದಿದ್ದಾಳೆ. ಕಾಲಿ ಕಡಸಿ ನೆಲಕ್ಕೆ ಬಿದ್ದೆ, ಎತ್ತೆ. ಆದ್ರೆ ಒಳ ಎಂತಹ ಕೆಟ್ಟವನ ಹೃದಯದಲ್ಲಿ ಆದರೂ ಆತ್ಮ ಉಂಟು, ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿದವರು. ಹಾಗಾಗಿ ದಾಟುವುದು ಸುತ್ತಲ್ಲ, ನಾವು ಎಪ್ಪಿಸಿಯೇ ಹೋದ್ರೆ ಏನು ಅಲ್ಲ. ಇದನ್ನು ಎಪ್ಪಿಸುವುದು ಹೇಗೆ? ಬಹುಶಃ ಇದು ಬಂದು ಬಿದ್ದದ್ದೇ ತಡ ಆಗಿ ಹೊತ್ತಿಗಾದಾಗ ಬಾರದೆ ಬಿದ್ದದಿರ್ಬೇಕು. ಈಗ ನೋಡಿ, ಬಿದ್ದ ಮೇಲೆ ಇದಕ್ಕೆ ಹೋಗುವ ಕಾಲಕ್ಕೆ ನಿದ್ದೆ ಏನು ಮಾಡುವ? ಯಾವ ಎಮ್ಮೆ ಜಾತಿ ಅಂತ ಗೊತ್ತಾಗ ಭಯ ಉಂಟು ಎದುರಿಸಲಿಕ್ಕೆ. ನಾನು ಈ ವಿಷಯದಲ್ಲಿ ಹಿಂದೆ ಆದರೂ ನನ್ನ ತಮ್ಮ ಮುಂದೆ ನೋಡಿ, ಇವ ಬಾಲ, ಇವ ಇದನ್ನೆಲ್ಲ ಮೇಲೆ ತೆಗೆಯುವುದರಲ್ಲಿ ಬಲ. ಎಲ್ಲೆಲ್ಲಿ ನನ್ನ ದೇಹದಲ್ಲಿ ಎಷ್ಟು ರಂಧ್ರ ಉಂಟು ಅಲ್ಲಿಗೆಲ್ಲ ಹೋಗ್ತಾರೆ. ಈ ಸ್ಥಳವೇ ಆಗ್ಲಿಕ್ಕಿಲ್ಲ, ಕಾಯಿಲೆ. ಇದನ್ನೆಲ್ಲ ಕಾವಲಿಗಿಟ್ರೆ ಅದಿಲ್ಲ. 100 ಜನ ತಿನ್ನುವುದು ಒಂದಕ್ಕೆ ಬೇಕು. ಮತ್ತೆ ಆಹಾರದ ಕೊರತೆ ಕಾಣದೆ ಇದ್ದೀಗ ಏನು ಇಡಬಾರದು. ಅಯ್ಯೋ, ನಾನೇ ನಿದ್ದೆ ಬಿಟ್ಟು ಬಂದವಳು. ನನಗಿಂತ ನಿದ್ದೆ ಬಿಟ್ಟು ಈ ಸೊಳ್ಳೆಗಳೆಲ್ಲ ಸಾಯ್ತಾ ಇಲ್ಲ. ಸಾಯ್ಲಿಕ್ಕಿಲ್ಲ, ಇದು ಸೊಳ್ಳೆಗಳಲ್ಲ, ಹೊಟ್ಟೆಲ್ಲ ಕೇಳುವುದು ಯಾವುದು ಊಟವೇ ತಾಳಾದಿಗಳು. ರಾತ್ರಿಯೆಲ್ಲ ಮಲಗುವುದಿಲ್ಲ, ಮರಿ ಸಂತಾನಗಳು. ಇಲ್ಲ, ಇದು ಹೇಳುವ
ಎಲ್ಲೋ ದೂರದಲ್ಲಿ ಪೆಟ್ಟಾಗುವ ಲಕ್ಷಣ ಉಂಟು. ಹಾ. ದೂರದಲ್ಲಿ ಅಲ್ಲ, ಹತ್ತಿರದಲ್ಲಿ ಆಗುತ್ತಾ ಉಂಟು. ಸ್ವಲ್ಪ ಕಿವಿ ಕೊಡುವರು. ಇದು ನನಗೆ ಬೀಳುವುದು. ಮಧ್ಯರಾತ್ರಿ ಕಾಲದಲ್ಲಿ ಮಾತನಾಡದೆ ಸುಮ್ಮನೆ ಎದ್ದು ತಿರುಗಾಡುವ ನೀನು ಅಲೋಕಾರ್ತಿ. ಭಾರಿ ಸಂಚಾರ. ಒಂದು ಪಾಠ ಬಿದ್ದಾವೆ. ಎಂತಂದ್ರೆ ಟ್ರಿ ಎಲ್ಲ ನಿಲ್ತಾರೆ ಈಗ. ಮಧ್ಯರಾತ್ರಿಯ ವೇಳೆ ಜಗತ್ತೇ ನಿದ್ದೆಯಲ್ಲಿದೆ. ನೀನೊಬ್ಬ ಹಾಗಲ್ಲ, ಕಳ್ಳವಂತೆ ನಿದ್ರಾವಿಹೀನವಾಗಿ ಪುರ ಸಂಚಾರವನ್ನು ಮಾಡ್ತಾ ಇದ್ದೀಯ. ನನ್ನ ಆಕ್ಷೇಪ ಅಲ್ಲ, ನನ್ನಷ್ಟಕ್ಕೆ ಮಲಗಿದ್ದೆ. ನನಗೆ ಮಲಗಲಿಕ್ಕೆ ಸಿಗುವುದೇ ಅಪರೂಪ. ಅಷ್ಟು ಕೆಲಸ ಆಗುವುದೇ. ಆ ಕಾರ್ಯದ ಒತ್ತಡದ ಮಧ್ಯೆಯೂ ಒಂದು ಸ್ವಲ್ಪ ಮಲಗಬೇಕು ಎನ್ನುವ ಹಾಗೆ ಬಯಸಿದ್ರೆ ಅಲ್ಲಿಗೆ ಬಂದು ತೊಂದರೆ ಕೊಡ್ತಾ ಇದ್ದಿ. ಏ ಕಳ್ಳ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಕಳ್ಳ
ಆಗಲಿ ಸ್ಥಿರ ನಿದ್ದೆಯೇ ಬರಲಿ. ಸ್ಥಿರ ನಿದ್ದೆ ಬರುವುದು ಬೇಡ. ನಿನಗೆ ಸ್ವಲ್ಪ ಹೊತ್ತು ಬಂದ್ರೆ ಸಾಕು. ಸರಿ ಸರಿ. ಹಾ. ನಿನಗೆ ಅಲ್ಲಲ್ಲಿ ಶ್ರದ್ಧಾಂಜಲಿ ಆಗಲಿ. ಶ್ರದ್ಧಾಂಜಲಿ ನಿಮಗಾಗಿ. ಅಂದ್ರೆ ಶ್ರದ್ಧೆಗೆ ಹಾ. ಪ್ರತಿಯೊಬ್ಬರು ಒಂದು ಪುರಸ್ಕಾರ ಕೊಡ್ಲಿ. ಅದಕ್ಕೆ ಅಂಜಲಿ ಅಂತ ಹೇಳ್ತಾರೆ. ಶ್ರದ್ಧಾಂಜಲಿ. ಹೌದು ಹೌದು. ಶ್ರದ್ಧೆಗೆ ಪುರಸ್ಕಾರ ಕೊಡ್ಲಿ ಅಂತ ಹೇಳು. ನಿನಗೆ ನನಗೆ. ನಿನಗಾಗುವ ಹಾ. ಇದು ಹಾ. ಇದು ನಿದ್ದೆ ಇಲ್ಲ ಕಾಣೆ ಎನಗೆ. ನೀನು ಗ್ರಹಿಸಿದ್ದು ನಿನಗೆ ನಿದ್ದೆ ಇಲ್ಲ ಅಂತ. ಹೌದು. ನಮ್ಮದೆಲ್ಲ ನೋಡಿದ್ರೆ ನಿನಗೆ ತಲೆ ತಿರುಗಿದ್ದು. ಹೌದಪ್ಪ. ನಮಗೆ ರಾತ್ರಿ ಹಗಲು ನಿದ್ದೆಯೇ ಇಲ್ಲ. ನಿದ್ದೆ ಎಲ್ಲಿಗೆ ಇರುವುದು? ಹಗಲು ತೆಂಗಿನಕಾಯಿ ಹೆಕ್ಕಲಿಕ್ಕೆ ಆಯ್ತು. ಓಡಲ್ಲ. ರಾತ್ರಿ ಇದ್ದೇ ಆಯ್ತು ಆಟ. ಮತ್ತೆ ಎಲ್ಲಿಗೆ ನಿದ್ದೆ? ತಿನ್ನಬೇಕಲ್ಲ. ಹೌದು. ಅದಕ್ಕೆ ತೆಂಗಿನ ಮರವೇ ಆಗಬೇಕು. ಹಾ. ಏನು ಮಾಡೋಣ? ಹಾ. ನಾವು ಅದನ್ನಾದ್ರೂ ಹೆಕ್ಕುತ್ತೇವೆ. ಹಾ. ಕೆಲವು ಸುಮ್ಮನೆ ತಕ್ಕೊಳ್ಳೋದು ಮಾತ್ರ. ಹಾ. ಹೇಳುವುದು ನಮಗೆ ಏನೂ ಇಲ್ಲ ಅಂತ ಯಾವಾಗ ನೋಡಿದ್ರು ಬಿಟ್ಟುಕೊಂಡೇ ಇರುವುದು. ಹೌದಾ? ಹಾ. ಹಾ. ಮತ್ತೆ ನಿನ್ನದು ಹಾ. ಅಡ್ಡಕ್ಕೆ ಬಿದ್ದಿದ್ದಿ. ಹಾ. ಕಾವಲಿಗೆ ಕೂಚಿದ್ದಿ. ಹಾ. ಈಗ ನಾನು ಬಂದಾಗ ಹಾ. ಈ ಕಾವಲ ಕಟ್ಟೆಯಲ್ಲಿ ಹಾ. ಈ ಕಾವಲಿನ ಕಟ್ಟೆಯಲ್ಲಿ ಕಾವಲ ಕಟ್ಟೆ. ಆ, ಹಾ. ನೀನು ಬಿದ್ದು ಹಾ. ಕೊಂಡಾಗ ಹಾ. ನಾನು ದಾಟಿ ಬಂದೆ. ಹಾ. ಮತ್ತೆ ನೀನು ತಿಳಿದು ಏನು? ನನ್ನನ್ನು ಏನೋ ಬೇರೆ ಕಾಣ್ತದೆ ಅಂತ. ಹೌದು. ನಿದ್ದೆ ಇಲ್ಲ ಕಾಣೆ ಎನಗೆ. ಹಾ. ಕುಳ್ಳೆ ರಕ್ಕಸಿ. ಯಾವ ಕುಳ್ಳೆ ರಕ್ಕಸಿ? ಕಳ್ಳಿ ನೀನು. ಯಾರು ಕಳ್ಳ? ಬುದ್ಧುವಿನ ಭದ್ರವಾದ ಕಾವಲು. ಹಾ. ಯಾರಾದರೂ ಸಾಮಾನ್ಯರಾಗುತ್ತಿದ್ರೆ ಹಾ. ಆ ಕಾವಲನ್ನು ವೇರಿಸಿ ನೀನು ಹೋಗಬಹುದಿತ್ತು. ನಿಜ. ಆದ್ರೆ ಇಲ್ಲಿರುವವಳು ಯಾರು? ಹಾ. ಯಾರು ಗೊತ್ತಾ? ಯಾರು? ಲಂಕಿಣಿ. ಲಂಕಿಣಿ. ಕಿಣಿ ಕಿಣಿ. ಗಿಣಿಗಿಣಿ. ಅದು ಮಕ್ಕಳಿದೆ. ನಿನ್ನ ಹೆಸರು ಹಾ. ಚಂದ. ನನ್ನ ಹೆಸರು ಹಾ. ಲಂಕಿಣಿ ಎನ್ನುವ ಹಾಗೆ ಹಾ. ಈ ಲಂಕಾ ಸಾಮ್ರಾಜ್ಯದ ಹಾ. ಲಕ್ಷ್ಮೀ ನಾನು. ಛೇ, ನೋಡು ನನ್ನ ಮುಖ ನೋಡು. ನಿನಗೆ ಒಳ್ಳೆಯದಾಗುತ್ತದೆ. ನಿನಗೆ ಒಂದು ಅಲಂಕಾರ ಮಾಡಬೇಕಿದ್ರೆ ಎಷ್ಟು ಹೂ ಬೇಕು, ಎಷ್ಟು ಬಟ್ಟೆ ಬೇಕು. ಯಾರಿಗೆ? ಹಾಗಲ್ಲ, ಲಂಕೆಯ ಭಾಗ್ಯದೇವತನಾಗಿದ್ದೇನೆ. ಹಾಗೆ ಮಾತ್ರ ಅಲ್ಲ, ಹಾ. ಲಂಕೆಯ ಪುರದ ರಕ್ಷಕಿನಾಗಿದ್ದೇನೆ. ಹಾ. ನನ್ನ ಕಾವಲಿರುತ್ತ ಹಾ. ಒಬ್ಬ ಕಾಡ ಕೋಡಗ ಹಾ. ಮಧ್ಯರಾತ್ರಿಯ ವೇಳೆಯಲ್ಲಿ ಹಾ. ಕಳ್ಳರಂತೆ ಪ್ರವೇಶ ಮಾಡಿದ್ದೀನಿ. ಹಾ. ನಿನ್ನ ಮುಖ ನೋಡುವಾಗಲ್ಲ, ನಿನ್ನ ಸ್ವಭಾವ ನೋಡುವಾಗ ಹಾ. ನೀ ಮರದಿಂದ ಮರಕ್ಕೆ ಹಾ. ಹಾರಿ ಹಾ. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹಾ. ಕತ್ತು ತಿನ್ನುವ ಕಳ್ಳ ಕೋಡಗ ಹಾ. ಹಾಗೆ ಕಾಣಿಸ್ತಾ ಇದ್ದೀನಿ. ಓಹೋ. ಯಾರು ನೀನು? ಹಾ. ಏ ಕಳ್ಳ! ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು.
ಎಲ್ಲ ಹಾ. ಅಲ್ಲ. ಹಾ? ನೀವು ಹೇಳಿ ಅಲ್ಲ. ನಾನು ಯಾರು ಕಳ್ಳನೇ ಹೌದು ಅಂತಿದ್ರೆ ಹಾ. ನಿನ್ನನ್ನು ದಾಟಿ ಹೋಗುತ್ತಾ ಇದ್ದೆ, ಹಾ. ಬೇಕಾದನ್ನು ಪಡ್ಕೊಂಡು ಹೋಗುತ್ತಾ ಇದ್ದೆ. ಹಾ. ಆದ್ರೆ ಆ ಕೆಲಸ ಮಾಡಲಿಲ್ಲ. ಈಗೆಲ್ಲ ಕಳ್ಳರು ಹೇಗಿದ್ದಾರೆ ಗೊತ್ತುಂಟಾ? ಹಾ. ಮನೆಯವರಿಗೆ ಗೊತ್ತಾ ಹಾಗೆ ಕಳ್ಳತನ ಮಾಡಬೇಕು ಅಂತ ಸಂಕಲ್ಪಿಸಿದಂತಹ ಕಳ್ಳರಿರುವುದು. ಹಾ. ಅಂತಹ ಕಳ್ಳನಾದಂತಹ ನೀನು ನನ್ನನ್ನು ಎಬ್ಬಿಸಿ ಹಾ. ಕಳ್ಳತನ ಮಾಡುವಂತ ಬಯಸಿದ್ದಾಗಿರುವುದು. ನಿನ್ನ ಅನುಭವ ದೊಡ್ಡದು. ಅನುಭವ ಅಲ್ಲ, ತಿಳುವಳಿಕೆ. ಇರಲಿ. ಹಾ. ಆದ್ರೆ ನಾನಂತವನಲ್ಲ. ಹಾ. ನಾನು ಯಾರು? ಯಾರು? ಒಳ್ಳೆ. ನೀ ಒಳ್ಳೆ ನೀನು ಒಳ್ಳೆ ಅಲ್ಲ. ನಾನು ಒಳ್ಳೆ ಅಂದ್ರೆ ಒಳ್ಳೆಯವ ಅಂತ. ಒಳ್ಳೆಯವ. ನನ್ನ ಅಪ್ಪನು ಒಳ್ಳೆಯವನಿ. ನಿನ್ನ ಅಪ್ಪ ಒಳ್ಳೆಯವ. ಆ, ಯಾರು ಪುಣ್ಯಾತ್ಮ? ನೀ ಒಳ್ಳೆ, ಹಾ. ಅವ ಒಳ್ಳೆಯವ. ಒಳ್ಳೆವ. ನಿನ್ನಲ್ಲಿ ಬರುವವ ಇವ. ನನ್ನಲ್ಲಿ ಈಗ ಪ್ರಶ್ನೆ ಉಂಟು. ಏನು? ನನ್ನದು ಪ್ರಶ್ನೆ ಈಗ ಪ್ರಾರಂಭ. ನೋಡುವ. ಒಳ್ಳೆ ವಾಯು ಅಂತ ಹೇಳಿದ್ರೆ ಯಾವುದು? ಯಾವುದು? ಕೆಟ್ಟ ವಾಯು ಅಂತ ಹೇಳಿದ್ರೆ ಯಾವುದು? ಹಾ. ವಾಯುಗಳಲ್ಲಿ ಎಷ್ಟು ವಿಧ? ಹಾ. ಅದರಲ್ಲಿ ನಿನ್ನ ಅಪ್ಪನ ವಾಯು ಯಾವುದು? ನನ್ನದ್ದು ಸ್ವಾಗತ ಉಂಟು. ಹಾ. ವಾಯುಗಳಲ್ಲಿ 10 ವಿಧ. ಹಾ, ಯಾವುದು? 5 ಉಪವಿಭಾಗ, ಹಾ. 5 ಪ್ರಧಾನ ವಿಭಾಗ. ಪ್ರಧಾನ ವಿಭಾಗದ ಐದು ಯಾವುದು? ಧ್ಯಾನ, ಉದಾನ, ಸಮಾನ, ಪ್ರಾಣ, ಅಪಾನ. ಅಪಾನ, ವ್ಯಾನ, ಉದಾನ, ಸಮಾನ. ಹಾ. ಸರಿ. ಹಾ. 5 ಆಯ್ತು. ಹಾ. 5 ಉಪವಿಭಾಗ ಯಾವುದು? ಕಿರ್ಕರ, ವಾಯು, ಸ್ತಂಭ, ಸಿದ್ಧಿ, ಈ ಪ್ರಜ್ವಲ. ಹಾ, ಪ್ರಜ್ವಲ. ಅದರಲ್ಲಿ ಒಂದು 5ರಲ್ಲಿ ಪ್ರಜ್ವಲ ಉಂಟಲ್ಲ? ಆಯ್ತು, ಮುಂದೆ ಹೋಗಲಿ. ಅದರಲ್ಲಿ ಒಳ್ಳೆದು ಯಾವುದು, ಕೆಟ್ಟದ್ದು ಯಾವುದು? ಈಗ ಒಳ್ಳೆ ಪ್ರಾಣವಾಯುವೇ ಪ್ರಧಾನವಾದದ್ದು. ಹಾ. ಅದನ್ನು ಶ್ರೇಷ್ಠ ಅಂತ ನಾವು ತಿಳಿಯುತ್ತೇವೆ. ಓಹೋ. ಧ್ಯಾನ ಅಂದ್ರೆ ಎಲ್ಲಾ ಕಡೆ ವ್ಯಾಪ್ತಗೊಂಡಿರುವಂತದ್ದು. ಹಾ. ಅಪಾನ ಉಂಟಲ್ಲ, ಅದು ಈ ಬಾಯಿಯಿಂದ ಬರ್ತದಲ್ಲ. ಈಗ ಅದು ಎಲ್ಲಿಂದ? ಈ ಬಾಯಿಯಿಂದ. ಈ ಬಾಯಿಯಿಂದ. ಹಾ. ಈ ಬಾಯಿಯಿಂದ ಬೇರೆ ಕಡೆಯಿಂದ ಹಾ. ಅದು ಬೇಡ ಇಲ್ಲಿ. ಮತ್ತೆ ಹಾಗಾಗಿ ಇತ್ಯಾದಿ ಇರ್ತದೆ. ಹಾ. ಅಂತ ಶ್ರೇಷ್ಠ ವಾಯು ಹಾ. ಪ್ರಾಣವಾಯುವೆನಿಪ್ಪ ವಾಯುವೆನ್ನಯ್ಯ ತಾತ. ಆ, ಅಂತ ವಾಯುದೇವನ ಮಗ ನಾನು ಹನುಮಂತ. ಏನು? ಹನುಮಂತ. ನಾನೇ ಹನುಮಂತ. ಆಂಜನೇಯ, ಆಂಜನೇಯ. ವಾಯುಪುತ್ರ. ವಾಯುಸುತ. ಹಾ. ಯಾರಾದ್ರೆ ನನಗೇನು? ಹಾ. ಹನುಮಂತ ಆದ್ರೆ ಹಾ. ಪರಮೇಶ್ವರನ ಹಾಗೆ 3 ಕಣ್ಣು ಉಂಟ? ಹಾ. ಇಲ್ಲಲ್ಲ. ಹಾ. ಮತ್ತೆ 4 ಕೈ ಉಂಟ? ಹಾ. ಅದೂ ಇಲ್ಲ. ಹಾ. ಹೆಚ್ಚೇನು? ಹಾ. ನಿನ್ನ ಅಪ್ಪನಾದಂತಹ ವಾಯುವಾಗಲಿ, ಹಾ. ಅವನಲ್ಲ, ಹಾ. ಅವನ ದೇವರಾದಂತಹ ಪರಶುವನೇ ಬರಲಿ, ಹಾ. ಲೆಕ್ಕಿಸುವವಳು ಲಂಕಿದೆಯಲ್ಲ. ಹಾ. ದ್ವಾರವನ್ನು ಬಿಟ್ಟು ಅದು ಯಾರದ್ದು? ನಿನ್ನ ಅಪ್ಪನದ್ದು. ಅದು ನನ್ನ ಲಂಕೆದ್ದು. ನಿನ್ನದ್ದಾದ ಕಾರಣವೇ ಬಡಿದದ್ದು, ನನ್ನದ್ದಾದ್ರೆ ಬಡಿಯುವುದಿಲ್ಲ. ಆಹಾ. ಯಾರು? ನೀವು ಯಾರ್ಯಾರ ಜಾಗದಲ್ಲಿ ಹೋಗಿ ಬಡಿಯುವುದಕ್ಕೆ ಇಲ್ಲಿಗೆ ಬಂದದ್ದ ನೀನು? ಕೆಲವು ಸಲ ಬೇರೆಯವರ ಜಾಗಕ್ಕೆ ಬಡಿದಾಗ ಮಾತ್ರ ಗೊತ್ತಾಗುವುದು. ಹಾ. ಇನ್ನೊಬ್ಬರದ್ದಕ್ಕೆ ಬಡಿದ್ರೆ ನಿಮ್ಮದ್ದಕ್ಕೆ ಬರ್ತದೆ ಅಂತ. ಈಗ ನನಗೆ ಅರ್ಥ ಆಯ್ತು. ಹಾ. ನೀನು ಹಾ. ಈಗಲ್ಲ, ಹಾ. ಮೊದಲಿಂದಲೂ ಹಾಗೆ ಹಾ. ಸಿಕ್ಕದ್ದನ್ನು ಬಡ್ದೇ ಇಲ್ಲಿಗೆ ಬಂದದ್ದು ಅಂತ ಕಾಣ್ತದೆ. ಆಹಾ. ನಾನು ಬಡಿದೆ ಈ ಮಟ್ಟಕ್ಕೆ ಬಂದದ್ದು. ಹಾ. ಇಲ್ಲದಿದ್ರೆ ಯಾರು ನನ್ನನ್ನು ಬಜರಂಗಿ ಅಂತ ಕರೆಯುವುದಿಲ್ಲ. ನೀನು ಬಜರಂಗಿ? ಆ, ಬಜರಂಗಿ? ಆ, ಹಾಗಾಗಿ ಹೇಳ್ತಾ ಇದ್ದೇನೆ. ಏ ಬಜರಂಗಿ, ಆ, ನನ್ನ ಒಂದು ಹಸ್ತ ಸಾಕು, ಆ, ನಿನ್ನನ್ನು ಇಲ್ಲ ಅಂತ ಮಾಡಿ ಹೇಳಿದ್ದೇನೆ. ನೀನು
ಅದನ್ನು ಎತ್ತಿದೆಯೋ ಹಾ. ನಾನು ಮಲೆತು ನಿಂತ್ರೆ ಹಾ. ಬಜರಂಗಿ ಎರಡಾದೀತು. ಹೌದಾ? ಎಂತದ್ದು? ಎಂತದ್ದು? ಬೆಟ್ಟಿನಲ್ಲಿ ನೀನು ಎರಡಾಗಿ ತಿಂತ, ಹೌದು. ಹಾಗಾಗಿ ನಿನಗೆ ಯಾರಾಗಬೇಕು? ನಮ್ಮದ್ರು ಎರಡು ಮಾಡ್ತೇವೆ ಅಂತ ಎಷ್ಟು ಮಂದಿ ಹೇಳಿದ್ದಾರೆ. ಹಾ. ನಾವು ಎರಡಾಗುವ ಪ್ರಶ್ನೆ ಇಲ್ಲ. ಹಾ. ನಾವು ಯಾರನ್ನಾದ್ರೂ ಎರಡು ಮಾಡಿಯೋ ಬಿಟ್ಟರೆ ನಾವು ಎರಡಾಗ್ಲಿಕ್ಕೆ ಹುಟ್ಟಿಡಬೇಕು. ನಮಗೆ ಗೊತ್ತಾಗ್ತದೆ. ಮತ್ತೆ? ಈ ಸಲ ನಿಮ್ಮ ಸುದ್ದಿಯೇ ಹೇಳದಂತೆ ಮಾಡ್ಲಿಕ್ಕೆ ಬಂದವ ಹಾ. ಹನುಮಂತನಾದರೇನು? ಆಹಾ. 3 ಕಣ್ಣು ನಿನಗುಂಟೆ, ನಿನಗುಂಟೇನು? ನನಗೂ ಉಂಟು. ತೋರಿಸಬೇಕಾ? ತೋರಿಸು. ಈ ಎಷ್ಟು? ಅದೆರಡು. ಕಾಲಲ್ಲಿ ಮೆಚ್ಚಿದ್ರೆ ಕೆಟ್ಟವನ ರಸ ತಳಕಿಳಿಬೇಕು. 3ನೇ ಕಣ್ಣು ಬಾಲ ಅಂತ. ಒಬ್ಬ ಮಾನವತೆ ಹೆಣ್ಣಿನ ಮುಂದೆ ನಿನ್ನ ಹಿಂಭಾಗವನ್ನು ನೋಡಿ. ಇಲ್ಲಿಗೆ ಕಾಲು ಮೇಲೆ ಬರುವಾಗ ಮಾನದ ಬಡವೆ ಇಲ್ಲ. ಅದು ನಿದ್ರಾದೇವಿಗೆ ವಶವಾಗಿದ್ದದ್ದು. ಹೌದಾ? ಆಗ ಹೇಗಿರ್ತಾರಂತ ಹೇಳುವ ತಾವುವಿಲ್ಲ. ನೋಡುವಂತಹ ನೀವು ಕಣ್ಣನ್ನು ಜಾಗೃತಗೊಳಿಸಿಕೊಳ್ಳಿ. ನೋಡುವುದಲ್ಲ, ಮತ್ತೆ? ಹೆಣ್ಣಾದವನು ಮಾನ ಎನ್ನುವ ವ್ಯಾಪ್ತಿಯ ಮೌಲ್ಯವನ್ನು ಹಾ. ನಿದ್ದೆಯಲ್ಲಿಯೂ ಎಚ್ಚರದಲ್ಲಿದ್ದಂತೆ ಕಾಪಿಟ್ಟುಕೊಳ್ಳಬೇಕು. ನಿದ್ರಾದೇವಿಗೆ ವಶವಾಗುವುದು ಅಂತ ಹೇಳಿದ್ರೆ ಅದೆಲ್ಲ ಪುಣ್ಯಾತ್ಮ. ಇಲ್ಲದಿದ್ರೆ ಎಚ್ಚರದಲ್ಲಿ ಇರ್ತಾರಂತ ಹೇಳುವುದಿಲ್ಲ. ದೇವಿಯಾದರೂ ಭಂಗಿಸದ ಸ್ಥಿತಿಗೆ ಮಾನವತಿ ಅಂತ ಹೇಳುವುದು. ಆಹಾ. ಮಾನ ಹಾ. ಇನ್ನ ಪ್ರಾಣ ಉಳಿದ್ರೆ ಅಲ್ವಾ ಮಾನ. ಯಾವ ಪ್ರಾಣ ತೆಗೆಯುವವ? ಜಾತಿ ಬಿಡುವೆಯಾ? ನೀನು ಬಜರಂಗಿ, ಹಾ. ನೀನು ವಜ್ರಶರೀರಿ. ಹಾ. ನನ್ನ ಮುಷ್ಟಿ ಹಿಡಿದು ಬ್ರಹ್ಮರಂಧ್ರಕ್ಕೆ ಬಿಗಿದ್ರೆ ರಸ ತಳಕ್ಕೆ ಹಿಡಿದು. ಇನ್ನಾಗೆ ಬರೀದಿದ್ದರಲ್ಲೇ ಇನ್ನು ಬಜರಂಗಿಯ ಸುದ್ದಿ ಬೇಡ ಅಂತ ಹೇಳಬೇಕು. ಹೌದಾ? ಅಷ್ಟು ಮಾತ್ರ. ಹಲವು ಪರಿಯಲಿ ಕಾದಿ ದಣಿದು ಲಕ್ಷ್ಮೀ ತೊಲಗಿದಳು ಮಹಾಪಣಗೆ ಬಂದು ದಶೆಯನು ತಗ ಬಳಿಕ ಹನುಮಂತ ಅಣುಪಿನು ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ಹೋರಾಟ ಮಾಡಿದವ ಲಂಕಾಲಕ್ಷ್ಮಿಯಾದಂತಹ ದುಷ್ಟ ಲಂಕಿಣಿ ಅವಳನ್ನು ನನ್ನ ಮುಷ್ಟಿಗೆ ಆಘಾತಕ್ಕೆ ಒಳಪಡಿಸಿದ ಕಾಲದಲ್ಲಿ ಇಹವನ್ನು ಬಿಟ್ಟರು, ಪರವನ್ನು ನೋಡಿ ಸೇರಿದಳು ಅಂತ ನೋಡಿದ್ರೆ ಯಾವಳೋ ಮಕ್ಕಳು ರೂಪಸಿ ಬಂದು ನನ್ನನ್ನು ಭಜಿಸುತ್ತಾ ಇದ್ದಾಳೆ. ನಿನ್ನಿಂದ ನನಗೆ ಮುಕ್ತಿಯಾಯಿತು ಎಂಬ ಹಾಗೆ ಯಾರಮ್ಮ ನೀವು ಅಂತ ಕೇಳಿದರೆ ಹೇಳ್ತಾಳೆ, ನಾನು ಅಶ್ವಿನಿ ಎನ್ನುವಂತಹ ಯಕ್ಷಿಣಿ. ಹಿಂದಕ್ಕಾದರೂ ಬ್ರಹ್ಮ ಕಪಾಲ ಹಿಡಿದು ಬೇಡುವುದಕ್ಕೆ ಬರುವ ಕಾಲದಲ್ಲಿ ಅವನ ಬಟ್ಟಲಿಗೆ ನಾನು ಕಲ್ಲನ್ನು ಹಾಕಿದೆ. ಆವಾಗ ಕೋಪಗೊಂಡಂತಹ ಕಾಲ ನನ್ನ ಪಾಲಿಗೆ ಇದ್ದ ಶಾಪ ಕುಮ್ಮಿನಿಯಲ್ಲಿ ನೀನೊಬ್ಬಳು ದುಷ್ಟ ರಾಕ್ಷಸಿಯಾಗಿ ಹುಟ್ಟು ಎಂಬ ಹಾಗೆ ಆಂಜನೇಯನಿಂದ ವಿಶಾಪ ಮಾಡಿದನಂತೆ. ಹಾಗಿದ್ದರೆ ಹನುಮಂತನ ಹುಟ್ಟು ಶಿವಕಲ್ಪದಲ್ಲಿ ಉಂಟು. ಹಾಗಾದ ಕಾರಣ ಈ ವೇಳೆಯಲ್ಲಿ ಅವಳಿಗೆ ಮುಕ್ತಿಯಾಯಿತು. ನಾನಿನ್ನು ಸೇರಬೇಕಾದದ್ದು ಸೀತಾನ್ವೇಷಣೆಯ ಲಕ್ಷ್ಯದಿಂದ ಅನುರೂಪವನ್ನಂತೂ ಲಂಕೆಯ ಪಟ್ಟಣದಲ್ಲಿ ಸೀತೆಯನ್ನು ಹುಡುಕುತ್ತೇನೆ.